ಮಾತೆರೆಗಳ ಇತಿಹಾಸ ಎಲ್ಲರಿಗೆ ತಿಳಿದ ಇತಿಹಾಸ. ರಾಣಿ ಅಬ್ಬಕ್ಕ ನಮ್ಮ ಉಳ್ಳಾಲದ ಮಹಾರಾಣಿ ಆಗಿದ್ದವರು, ಸೋಮನಾಥನ ಮಹಾನ್ ಭಕ್ತೆ. ಈ ಕ್ಷೇತ್ರ ಒಂದು 300-400 ವರ್ಷಗಳ ಹಿಂದೆ ಕ್ಷೇತ್ರ ಅವರ ಆಡಳಿತದಲ್ಲಿತ್ತು. ಹಾಗೂ ಅವರ ಅರಮನೆ ಈಗಲೂ ಚೌಟ್ರ ಅರಮನೆ ಉಳ್ಳಾಲದಲ್ಲಿ ಇದೆ. ಅಲ್ಲಿ ಕಿನಿಯವರ ಹಿರಿಯವರು ವಾಸಿಸುತ್ತಿದ್ದಾರೆ, ಈಗಲೂ ಅಲ್ಲಿ ಇದ್ದಾರೆ. ಸೊ ಈ ಅಬ್ಬಕ್ಕ ಕಾರ್ಯದಳ ಎನ್ನುವ ಒಂದು ಸಮಿತಿಯನ್ನು ರಚಿಸಿ ಇಲ್ಲಿ ಕೆಲವು ಪರಿಹಾರ ಚಿಂತನೆಗಳಾಗಬೇಕು ಅಂತ ಅವರ ಮನೆಯಲ್ಲಿ ಕೆಲವು ದಿವಸದಿಂದ ಅಷ್ಟಮಂಗಲ ಪ್ರಶ್ನೆ ಇಡುವಾಗ ತುಂಬ ಕೆಲವು ಸೋಮನಾಥನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳು ಅಲ್ಲಿ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕಂಡು ಬಂದಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಸೋಮನಾಥ ಕ್ಷೇತ್ರದಲ್ಲಿ ಋಷಿವರ್ಯರನ್ನೆಲ್ಲ ಅವರ ಸಮ್ಮುಖದಲ್ಲಿ ಒಂದು ಮಹಾರುದ್ರಯಾಗನ ಆಗಬೇಕು ಅಂತೇಳಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಆ ಮುಖಾಂತರ ಅಬ್ಬಕ್ಕ ಕಾರ್ಯದಳದರು ನಮ್ಮ ಕ್ಷೇತ್ರ ತಂತ್ರಿ ನೀಲೇಶ್ವರ ಪದ್ಮನಾಥ ಅವರನ್ನು ಸಂಪರ್ಕಿಸಿ ಅವರ ಹತ್ರ ಎಲ್ಲ ಸಮಾಲೋಚನೆ ನಡೆಸಿ ನಮಗೂ ಒಂದು ಕಾಗದ ಪತ್ರವನ್ನು ಕೊಟ್ಟು ನಮಗೆ ನಿಮ್ಮ ಜೊತೆ ಇಲ್ಲಿ ಸೋಮನಾಥ ಕ್ಷೇತ್ರದ ಆಡಳಿತ ಮಂಡಳಿ ಜೊತೆ ಸಮಾಲೋಚನೆ ಮಾಡಬೇಕು, ಈ ಮಹಾರುದ್ರಯಾಗ ಇಲ್ಲಿ ನಡೆಸುವ ನಿಟ್ಟಿನಲ್ಲಿ ಸಂಬಂಧ ಬಗ್ಗೆ ನಿಮ್ಮಲ್ಲಿ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ನಾವು ಇವತ್ತೊಂದು ಮೀಟಿಂಗನ್ನು ಕರೆದಿದ್ದೇವೆ. ಅದಕ್ಕೆ ಅಬ್ಬಕ್ಕ ಕಾರ್ಯದಳದ ಪ್ರಮುಖರಾದ ಶಿಖರ್ ಕಿನಿ, ಚಂದ್ರ ಸುಳ್ಳಲ್, ಶರತ್, ದಿನೇಶ್ ಕಾಜು ಎಲ್ಲ ಬಂದಿದ್ದಾರೆ. ಸೊ ಬಹಳ ಕೆಲವು ಪ್ರಾಮುಖ್ಯ ವಿಷಯಗಳು ಚಿಂತನೆ ನಡೆಯುತ್ತೆ. ಇಲ್ಲಿ ಒಂದು ಮಹಾರುದ್ರಯಾಗುವ ಡಿಸೆಂಬರಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ನಿಶ್ಚಯ ಮಾಡಿದ್ದೇವೆ. ಸೋಮನಾಥ ಕ್ಷೇತ್ರ ಹಾಗೂ ಅಬ್ಬಕ್ಕ ಕಾರ್ಯದರ್ಶಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಕ್ಷೇತ್ರದಲ್ಲಿ ಒಂದು ಮಹಾರುದ್ರಯಾಗ ಮಾಡಬೇಕು ಅಂತ ಅದಕ್ಕೆ ದಿನ ಇನ್ನು ಕೊಂಡೆಯವರು ಸ್ವಾಮಿಗಳು ಹಾಗೂ ಕ್ಷೇತ್ರದ ತಂತ್ರಿಯವರ ಸಮ್ಮುಖದಲ್ಲಿ ನಿಶ್ಚಯ ಮಾಡಿ ನಾವು ಮುಂದಿನ ಕಾರ್ಯ ಬಗ್ಗೆ ಏನು ಅಂತೇಳಿ ನಾವು ತಿಳಿಸ್ತೇವೆ ತಮಗೆಲ್ಲರಿಗೂ. ಸೊ ಎಲ್ಲರ ಭಕ್ತಾಭಿಮಾನಿಗಳ ಸೋಮನಾಥ ಅಂದರೆ 9 ಮಾಂಗಣೆಯ ದೇವಸ್ಥಾನ, ಇದರ ಎಲ್ಲ ಭಕ್ತಾಭಿಮಾನಿಗಳು ಇದಕ್ಕೆ ಸಹಕಾರ ಕೊಡಬೇಕು ಈ ಸಂದರ್ಭದಲ್ಲಿ ಕೇಳಿಕೊಳ್ಳಿ. ಎಲ್ಲ ಪುನರಪಿ ಮಾಡಿ ಅದೇ ನಾವು ಹೇಳೋದು, ಕಟ್ಟುಕಟ್ಟಳೆಗಳು ಬದಲಾವಣೆ ಆಗ್ತಾ ಬರ್ತವೆ. ಯಾಕಂದರೆ ಪ್ರತಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಒಂದು ಬ್ರಹ್ಮಕಲಶ ಇನ್ನೊಂದು ಬ್ರಹ್ಮಕಲಶಕ್ಕೆ ಕಟ್ಟುಕಟ್ಟಳೆಗಳು ಬದಲಾವಣೆ ಆಗುತ್ತೆ. ಅದು ಕಾಲ ವಿಧಿ ಥರ ಆಗ್ತಾ ಹೋಗುತ್ತೆ. ಆದರೂ ಕೆಲವು ಒಂದು ವಿಷಯಗಳು, ಯಾಕಂದರೆ ರಕ್ತೇಶ್ವರಿ ಅಲ್ಲಿದ್ದು ರಕ್ತೇಶ್ವರಿ ಇಲ್ಲಿ ಬಂದಿದೆ ಅಂತೆಲ್ಲ ಚಿಂತನೆ ಇದೆ. ಅದಕ್ಕೆ ನಾವು ಸ್ವಲ್ಪ ಅಲ್ಲಿ ಪ್ರತಿಷ್ಠೆ ಆಗಬೇಕು, ಇದು ಆಗಬೇಕು, ಅದೆಲ್ಲ ಧಾರ್ಮಿಕ ವಿಚಾರಗಳು ಸ್ವಾಮಿಗಳು ತಂತ್ರಿಯವರು ಸೇರಿ ಮಾತಾಡ್ಕೊಳ್ತಾರೆ. ಮೊದಲು ಸೋಮನಾಥನ ಜಲಕ ಸೋಮನಾಥ ಚಾವಡಿಗೆ ಹೋಗ್ತಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಈಗಲೇ 9 ಕೆರೆಯಲ್ಲಾಗ್ತಿತ್ತು. ಅದು ಎಲ್ಲ ಬದಲಾವಣೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕುಂಚಿತ್ತು ಒಂದು ಅಬ್ಬಕ್ಕನ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂತ ಹೇಳಿ ಒಂದು ಇದೆ. ಯಾಕಂದರೆ ಇಲ್ಲಿದ್ದು ಪರಮ ಭಕ್ತೆ, ಕೆರೆಗಳ ಜೀವನಾಧಾರ ಆಗುತ್ತೆ. ಅದಕ್ಕೆ ನಮ್ಮದು ಸಹಕಾರವೂ ಇದೆ. ಯಾಕಂತ ಹೇಳಿದರೆ ಎಲ್ಲರಿಗೂ ತಿಳಿದ ವಿಷಯ, ಮಹಾಭಕ್ತೆ ಸೋಮನಾಥ ಕ್ಷೇತ್ರದ ಇಲ್ಲಿದ್ದು ಆಡಳಿತ ಮಾಡ್ತಿದ್ದವರು. ಮೊದಲೆಲ್ಲ ಎಲ್ಲ ಭಂಡಾರ ಅವರ ಅರಮನೆಯಲ್ಲಿ ಇತ್ತು ಅಂತ ಕೂಡ ಮಾಹಿತಿಗಳಿವೆ. ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟನ್ನು ನಾವು ಮಾಡಲಿಕ್ಕೆ ಇದು ಮಾಡೋದು, ಪ್ರಯತ್ನ ಪಡೋದು ಅಷ್ಟೇ. ಇನ್ನು ದೈವ ಇಚ್ಛೆ. ಬಂದವರಿಗೆ ಮಾತ್ರ ಸಮಸ್ಯೆ ಆಗ್ತಿರುತ್ತೆ ಅಥವಾ ಅದು ಅಲ್ಲಿ ಕೆಲವರಿಗೆ ಅನ್ಯ ಧರ್ಮೀಯವರಿಗೆ ಕೂಡ ಸ್ವಲ್ಪ ತೊಂದರೆಗಳಾಗಿದೆ ಅಂತೇಳಿ ಪ್ರತೀತಿ ಇದೆ, ಅದು ವಿಷಯಗಳಿದೆ. ಆದರೆ ಹೆಚ್ಚಾಗಿ ಯಾರು ಓಪನ್ ಆಗಿ ಹೇಳಲಿಕ್ಕೆ ಬರ್ತಾ ಇಲ್ಲ. ನಮಗೆ ಯಾರಿಗೂ ತೊಂದರೆ ಆಗದಾಗೆ ಏನು ಅದಕ್ಕೆಲ್ಲ ಈ ಪ್ರಶ್ನೆ ಚಿಂತನೆಯಲ್ಲಿ ಏನು ಬಂದಿದೆ ಅದಕ್ಕೆ ಏನು ಪರಿಹಾರ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ನಾವು ಅಬ್ಬಕ್ಕ ಕಾರ್ಯದವಳು ನಮ್ಮ ಹತ್ರ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಅದಕ್ಕೆ ಏನು ಬೇಕೋ ಅದಕ್ಕೆ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ಸಿದ್ಧವೇ. ನಮ್ಮ ಆಡಳಿತ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಬೇಬಿ ಮೇಡಮ್ ಇದ್ದಾರೆ, ಎಲ್ಲ ಟ್ರಸ್ಟಿಗಳಿದ್ದಾರೆ, ಎಲ್ಲರೂ ಹಿರಿಯ ಟ್ರಸ್ಟಿ ಸದಾ ಮಂಗೇರವರಿದ್ದಾರೆ, ಎಲ್ಲರೂ ದೀಪಕ್, ಎಲ್ಲರೂ ಸೇರಿ ನಾವು ಸಹಕಾರ ಕೊಡುವ. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ಕೆಲಸ ಊರಿಗೆ ಒಳ್ಳೆಯದಾಗೋದಿದ್ದರೆ ನಾವು ಖಂಡಿತ ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಊರಿನ ಬೇರೆ ಪ್ರಮುಖರು ಕೂಡ ಇದ್ದಾರೆ. ಅವರು ಕೂಡ ಪದ್ಮನಾಭ ಶೆಟ್ಟರ್ ವರ್ಕಾಡು ಮುತ್ತನ್ ಎಲ್ಲ ಇದ್ದಾರೆ. ಎಲ್ಲರೂ ಸೇರಿ ನಾವು ಅದಕ್ಕೇನು ಸಹಕಾರ ಕೊಡುವ ಅಂತ ನಮ್ಮದೊಂದು ಅಭಿಪ್ರಾಯ. ಸೋಮನಾಥನ ಸಾನ್ನಿಧ್ಯದಲ್ಲಿ ಒಳ್ಳೆಯದಕ್ಕೆ ವೃದ್ಧಿ ಸೋಮನಾಥ ಕ್ಷೇತ್ರ ವೃದ್ಧಿ ಆಗ್ತಾ ಇದೆ, ಇನ್ನಷ್ಟು ವೃದ್ಧಿ ಆಗಬೇಕು, ಎಲ್ಲ ಊರಿನ ಜನಗಳಿಗೆ ಒಳ್ಳೆಯದಾಗಬೇಕು ಅಂತೇಳಿ ಎಲ್ಲರಿಗೂ ಇಲ್ಲಿ ಹಬ್ಬಕ್ಕನ ಅದು ಇಲ್ಲಿ ಕ್ರಿಯೇಟ್ ಮಾಡಲಿ. ಯಾಕಂತ ಹೇಳಿದರೆ ಸೋಮನಾಥನ ಕ್ಷೇತ್ರದಲ್ಲಿ ಹಬ್ಬಕ್ಕಂದು ಇದಿಲ್ಲ. ಯಾಕಂತ ಹೇಳಿದರೆ ಸೋಮನಾಥ ಕೂಡ ಭಕ್ತೆ ನಮ್ಮ ಥರ. ಸೋಮನಾಥ ಹಬ್ಬಕ್ಕೆ ಆಡಳಿತ ಮಾಡ್ತಿದ್ರು. ನಮಗೆ ಆಮೇಲೆ ಬಹಳಷ್ಟು ಜನ ಆಡಳಿತ ಮಾಡಿದ್ದಾರೆ. ಹಿಂದೆ ಸೋಮನಾಥನ ಭಕ್ತೆ ಮಾತ್ರ. ಹಬ್ಬಕ್ಕಂದು ಇದೆಲ್ಲ ಇನ್ನು ಅನಾದಿ ಕಾಲದ ಕಟ್ಟುಕಟ್ಟಳೆ ಇತ್ತು. ಆಮೇಲೆ ಕಾಲಕ್ರಮೇಣ ಕಾಲ ಬದಲಾಗ್ತಾ ಹೋಗಿದೆ ಅಲ್ಲಿ. ಸೊ ಸೋಮನಾಥ ಕ್ಷೇತ್ರದಲ್ಲೆಲ್ಲ ಹಬ್ಬಕ್ಕಂದು ಏನು ಇದಿಲ್ಲ. ಅವರ ಕಾಲದಲ್ಲಿ ಅವರು ಕೊಟ್ಟ ಇದು ಇದೆ, ಜಲಧಾರೆ ಹಬ್ಬಕ್ಕೊಂದು. ಸೊ ಹಬ್ಬಕ್ಕ ಇಲ್ಲಿದು ನಮ್ಮ ಇಲ್ಲಿ ಪೋರ್ಚುಗೀಸರೊಂದಿಗೆ ಯುದ್ಧ ಮಾಡಿದ್ದು ಕೂಡ ಇದೇ ಕೋಟೆಯಿಂದ ಅಂತೆಲ್ಲ ಇದೆ. ಇಲ್ಲಿ ಕುದುರೆಯಲ್ಲಿ ಬರ್ತಿದ್ರು, ಇಲ್ಲಿ ಇದ್ದರು, ಇಲ್ಲಿ ಇದು ಇದ್ರು. ಅದು ಅನನ್ಯ ಭಕ್ತೆ ಅಂತ ಗೊತ್ತಿದೆ. ಸೊ ಅವರಿಗೊಂದು ಸೋಮನಾಥ ಕ್ಷೇತ್ರ ಒಳ್ಳೆಯದಾಗಬೇಕಂದು ಅವರ ಆತ್ಮಕ್ಕೆ ಇದಿರ್ಬೋದು. ಸೊ ಅದನ್ನು ಮಾಡ್ತಿದ್ದೇವೆ. ಅದು ಸೋಮನಾಥ ಕ್ಷೇತ್ರಕ್ಕೆ ಇದಕ್ಕೆ ಅದು ಅಂಥದ್ದೇನು
ಇದಿಲ್ಲ. ರಾಣಿಕೆರೆ ಅಂತ ಇದೆ, ಅದನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರದ ಇದು ಮಾಡಿದ್ದಾರೆ. ರಾಣಿಕೆರೆ ಅಂತ ಹೇಳಿದರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ರಾಣಿ ಬಂದು ಅಲ್ಲಿ ಸ್ನಾನ ಮಾಡ್ತಿದ್ರು ಅಂತೆ ಕ್ಷೇತ್ರ ಬರುವ ಮೊದಲು, ಅದು ರಾಣಿಕೆರೆ ಅಂತ. ಇದು ಗದಾತೀರ್ಥ. ಇಲ್ಲಿ ದೇವರಿಗೆ ದಿನನಿತ್ಯದ ಇದು ಮಾಡುವಂಥ ನೀರು ಅಲ್ಲಿಂದ ಬರುತ್ತದೆ ಅಷ್ಟೇ. ಅದು ಜಲಕ್ಕೆ ಹೋಗೋದು ಮೊದಲು ಸಾಮಾನ್ಯದ, ಆಮೇಲೆ 9 ಕೆರೆ ಹತ್ರ ಜಲಕ ಸ್ನಾನ ಆಗೋದು ಅಷ್ಟೇ. ಪ್ರಾಚೀನ ಕಾಲದಲ್ಲಿ ಅಲ್ಲಿ ಇತ್ತು ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅದೆಲ್ಲ ಬದಲಾವಣೆ ಮಾಡಲಿಕ್ಕೆ ಅದೆಲ್ಲ ಸಾಧ್ಯ ಇಲ್ಲ. ಈಗ ನಡೀತಿದೆ, ಅದು ಹೋಗ್ತಾ ಇದೆ. ಅದರಲ್ಲಿ ಏನು ನಮ್ಮ ಇಲ್ಲಿ ಪ್ರಶ್ನೆ ಇಟ್ಟಾಗ ನಮಗೇನು ಇದು ತೊಂದರೆಗಳೇನು ಕಾಣಲಿಲ್ಲ. ಇಲ್ಲಿ ಪ್ರಶ್ನೆ ಚಿಂತನೆ ಮಾಡಿಯೇ ನಾವು ಮಾಡಿದ್ವಿ. ರಕ್ತೇಶ್ವರಿ ಇಲ್ಲಿ ಮೇಲೆ ಇತ್ತು, ಅದನ್ನು ನಾವು ಕೆಳಗೆ ನಾಗ ಸ್ಥಾನದ ರಕ್ತೇಶ್ವರಿ ಯಾವಾಗಲೂ ನಾಗಸ್ಥಾನದಲ್ಲಿ ಇರಬೇಕು ಹೇಳಿದ್ರೆ ನಾವು ಅಲ್ಲಿಯೇ ಮಾಡಿದ್ದೇವೆ. ರಾಜರಾಜೇಶ್ವರಿ ಇಲ್ಲಿ ಪ್ರತಿಷ್ಠೆ ಆಗಬೇಕಂದ್ರೆ ನಾವು ಇಲ್ಲಿ ಮಾಡಿದ್ದೇವೆ ಅಷ್ಟೇ. ಮತ್ತೆಲ್ಲ ನಾವು ಮಾಡಿದ್ದು ಕೂಡ ಪ್ರಶ್ನೆ ಚಿಂತನೆ ಬೇಕಾದ್ರೆ ಅಬ್ಬಕ್ಕರಾಣಿದ ಇದಕ್ಕೂ ಯಾವುದಿಲ್ಲ. ಅಬ್ಬಕ್ಕರಾಣಿಲಿದ್ದು ಪರಮ ಭಕ್ತಿ ಇಲ್ಲಿ ಆಡಳಿತ ಮಾಡ್ತಿದ್ದವರು. ಸೊ ಅವರ ಇದಕ್ಕೆ ತೊಂದರೆ ಆದಕ್ಕೆ ಕ್ಷೇತ್ರದ ಹೆಸರು ಬರುವಾಗ ನಾವು ಏನು ಸಹಕಾರ ಕೊಡಬೇಕು ಅದನ್ನು ನಾವು ಕೊಡ್ತಿದ್ವಿ.